ಅವರಿಗೆ ಆಗಿದ್ದಂಥ ಗಾಯದ ಬಗ್ಗೆ ಪೊಲೀಸ್ನವರಿಗೆ ಹೊಡೆದವರಿಗೆ ಅಂತ ಖಂಡಿತ ಅವ್ರಿಗೆ ಗೊತ್ತಿತ್ತು, ಅರಿವಿತ್ತು. ಅವರನ್ನು ಆಸ್ಪತ್ರೆಯಲ್ಲಿ ಏನಾದರೂ ತಂದವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನಾದರೂ ನೀವು ಒಂದು ಮಾನವೀಯತೆ ದೃಷ್ಟಿಯಿಂದಾದರೂ ಮಾಡಿದರೆ ನೀವು ಖಂಡಿತವ್ರಿಗೆ ಯಾರಿಗಾದರೂ ಕಾಣುತ್ತೆ ಆ ಗಾಯದ್ದು ಆಳ ಎಷ್ಟಿದೆ ಅಂತ ಹೇಳಿದರೆ 2 ಸೆಂಟಿಮೀಟರ್ ಡೀಪ್ ಇರುವಂಥ ವೂಂಡ್ ಅದು. ಇದು 326 ಇನ್ನು 10 ದಿವಸ ಆದರೂ ನಿಮಗೆ ಇನ್ನೂ ಕೂಡ ಗೊತ್ತಾಗಲಿಲ್ವಾ? DYSP ಅವರನ್ನು ಮೇಲೆ ಕೂಡ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಿ. ಹಾಗೆ ಇನ್ನೊಬ್ಬರ ಯಾರ ಫ್ಲೆಕ್ಸಿಗೆ ಚಪ್ಪಲಿ ಹಾಕಿದ್ರು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಈ ಕೆಲವು ಜನಗಳನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ನೇರವಾಗಿ DYSP ಆಫೀಸ್ಗೆ ಕರೆದುಕೊಂಡು ಹೋದರು ಅಂತ ಹೇಳಿ ಈಗ ನಾನು ಇದರ ಗಾಯಾಳು ಒಬ್ಬರು ಆಗಿರುವಂತಹ ಅವಿನಾಶ್ ಅವರಲ್ಲಿ ಮಾತಾಡುವಾಗ ತಿಳ್ಕೊಂಡೆ. ಬಹಳ ಆಶ್ಚರ್ಯದ ವಿಚಾರ ಏನಂತ ಹೇಳಿದರೆ, ಒಂದು ಬೇಲೇಬಲ್ ಅಫೆನ್ಸ್ನಲ್ಲಿ ಪೊಲೀಸ್ನವರು ಈ ರೀತಿಯ ಅಮಾನುಷ ಹಲ್ಲೆ ಮಾಡುವಂಥದ್ದು ಎಲ್ಲಾದರೂ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದು. ಯಾಕೆಂದರೆ ಈ ಬಗ್ಗೆ ಈಗಾಗಲೇ ಪೊಲೀಸ್ನವರು ಅವರನ್ನು ಈ ಅಮಾನುಷ ಹಲ್ಲೆ ಮಾಡಿ ಅಲ್ಲೇ ಬಿಡ್ತಾರಂತಾದರೆ ಇದು ಬೇಲೇಬಲ್ ಅಫೆನ್ಸ್. ಬೇಲೇಬಲ್ ಅಫೆನ್ಸ್ನಲ್ಲಿ ಈ ರೀತಿಯ ಹಲ್ಲೆ ಮಾಡಲಿಕ್ಕೆ ಎಲ್ಲಾದರೂ ಅವಕಾಶ ಇದೆಯಾ? ಒಂದು. ಎರಡನೇದಾಗಿ ಅವರು ಹಲ್ಲೆ ಮಾಡಿ ಆಯಿತು, ಇವರು ಅಲ್ಲೇ ಸ್ಟೇಷನ್ ಬೇಲ್ನಲ್ಲಿ ಬಿಟ್ಟು ಅವರಿಗೆ ಆಗಿದ್ದಂಥ ಗಾಯದ ಬಗ್ಗೆ ಪೊಲೀಸ್ನವರಿಗೆ ಹೊಡೆದವರಿಗೆ ಅಂತ ಖಂಡಿತ ಅವ್ರಿಗೆ ಗೊತ್ತಿತ್ತು, ಅರಿವಿತ್ತು. ಅವರನ್ನು ಆಸ್ಪತ್ರೆಯಲ್ಲಿ ಏನಾದರೂ ತಂದವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನಾದರೂ ನೀವು ಒಂದು ಮಾನವೀಯತೆ ದೃಷ್ಟಿಯಿಂದಾದರೂ ಮಾಡಿದರೆ ನೀವು ಇಲ್ಲ. ಈಗ ಇಲ್ಲಿ ಅದರ ನಂತರ ಜನಗಳಿಗೆಲ್ಲ ಗೊತ್ತಾಯಿತು, ಎಲ್ಲರೂ ಒತ್ತಡ ಹಾಕಿದ ನಂತರ ನೀವು ಒಂದು FIR ಅನ್ನು ರಿಜಿಸ್ಟರ್ ಮಾಡ್ತೀರಿ. ಆ FIR ಅಲ್ಲಿ ನೀವು 323, 324, 506 ಹಾಕಿದ್ದೀರಿ. ಸ್ವಾಮಿ, ನಿಮಗೆ ಕಣ್ಣಿದ್ದವ್ರಿಗೆ ಯಾರಿಗಾದರೂ ಕಾಣುತ್ತೆ ಆ ಗಾಯದ್ದು ಆಳ ಎಷ್ಟಿದೆ ಅಂತ ಹೇಳಿದರೆ 2 ಸೆಂಟಿಮೀಟರ್ ಡೀಪ್ ಇರುವಂಥ ವೂಂಡ್ ಅದು. ಅದರ ನಂತರ ಅವರ ಕಿವಿಯ ತಮಾಟೆ ಇದು ಅಲ್ಲಿ ಗಾಯ ಸಿವಿಯರ್ ಆಗಿ ಆಗಿರುವಂಥ ಗಾಯ ಅಲ್ಲಿ ಕಾಣ್ತಾ ಇದೆ. ಇದು 326 ಅಂತ ಇನ್ನು 10 ದಿವಸ ಆದರೂ ನಿಮಗೆ ಇನ್ನೂ ಕೂಡ ಗೊತ್ತಾಗಲಿಲ್ವಾ? DYSP ಮೇಲೆ DYSP ಅವರೇ ಹಲ್ಲೆ ಮಾಡಿದ್ದು ಅಂತ ಯಾರು ಪೆಟ್ಟು ತಿಂದವರು ಹೇಳ್ತಾ ಇದ್ದಾರೆ. ನೀವು ಇಷ್ಟೋವರೆಗೆ ಅವರ ಮೇಲೆ ಯಾವ ರೀತಿಯ ಕಾನೂನು ಕ್ರಮ ಖಂಡಿತವಾಗಲೂ ಸರ್ಕಾರ ಇದನ್ನು ಹೀಗೆ ಬಿಡೋದಿಲ್ಲ. ಸರ್ಕಾರಕ್ಕೆ ಪೂರ್ಣವಾದ ಮಾಹಿತಿಯನ್ನು ಕೋರಿದೆ. ಈಗಾಗಲೇ ನಾವು ಸರ್ಕಾರ ಇವತ್ತು ಅವರ ಗಾಯಾಳ ಬಗ್ಗೆ ವಿಚಾರಣೆ ಎಲ್ಲ ಮಾಡಿಕೊಂಡಿದ್ದೇವೆ. ವೈದ್ಯಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿಕೊಂಡಿದ್ದೇವೆ. ಆ ಗಾಯದ ಯಾವ ರೀತಿಯ ಗಾಯ ಇದೆ, ಹಾಗೆ ಅವರ ಕಿವಿಗೆ ಆದಂಥ ಇದನ್ನು ಕೂಡ ಸ್ಕ್ಯಾನಿಂಗ್ ಮುಖಾಂತರ ಎಲ್ಲ ಡಾಕ್ಟ್ರಿಗೆ ಈಗ ಅರಿವಿಗೆ ಬಂದಿದೆ. ಇದು ಗ್ರೀವಿಯಸ್ ಇಂಜುರಿ ಅನ್ನೋದನ್ನು ಡಾಕ್ಟ್ರು ಕೂಡ ಈ ದಿವಸ ನಮ್ಮಲ್ಲಿ ಹೇಳಿದ್ದಾರೆ. ಅದರಿಂದ ಈ ಮುಖಾಂತರ ನಾವು SP ಅವರನ್ನು ಹಿಂದೆ ಭೇಟಿ ಮಾಡಿ ಈ ಗಾಯಾಳಿಗೆ ಆದ ಗಾಯದ ಬಗ್ಗೆ ಡಾಕ್ಟರ್ನವರ ಅಭಿಪ್ರಾಯವನ್ನು ನಾನು ತಿಳಿಸಿ ಇಮ್ಮಿಡಿಯೇಟಾಗಿ DYSP ಅವರನ್ನು ಮೇಲೆ ಕೂಡ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು. ಈ ರೀತಿಯ ಘಟನೆ ಮುಂದೆಂದೂ ನಮ್ಮ ಜಿಲ್ಲೆಯಲ್ಲ ರಾಜ್ಯದಲ್ಲಿ ಖಂಡಿತವಾಗಲೂ ನಡೀಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡುತ್ತಿದೆ.